ಭಾಗವತ ಸಂಪ್ರದಾಯದ ಅತಿ ಪ್ರಾಚೀನವಾದ ಬ್ರಹ್ಮಾವರ ಬಳಿಯ ಬಾಳೆಕುದ್ರು ಶ್ರೀಮಠ ಋಷಿ ಪರಂಪರೆಯ ಜೊತೆಗೆ ಕೃಷಿ ಪರಂಪರೆಯನ್ನು ಇಂದಿಯೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದೆ. ಶ್ರೀಮಠದಲ್ಲಿ ಬಂಜರಾಗಿದ್ದ 5 ಎಕರೆ ಕೃಷಿ ಭೂಮಿಯಲ್ಲಿ ಇಲ್ಲಿನ ಪರಂಪರೆಯ ಗುರುಗಳಾದ ನರಸಿಂಹಾಶ್ರಮ ಸ್ವಾಮೀಜಿಯವರು ಭತ್ತ ಬೆಳೆಯುವ ಮೂಲಕ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ಟಿಲ್ಲರ್ ಮೂಲಕ ಉಳುಮೆ ಮಾಡಿ ಹದಗೊಳಿಸಿದ ಗದ್ದೆಯಲ್ಲಿ 2 ಯಂತ್ರಗಳಿಂದ ನಾಟಿ ಮಾಡಲಾಯಿತು. ಈ ಸಂದರ್ಭ ಸ್ವತಃ ಶ್ರೀಗಳು ನಾಟಿ ಮಾಡುವಲ್ಲಿ ಬಂದು ಮಾರ್ಗದರ್ಶನ ನೀಡಿದರು. ಭತ್ತದ ಬೆಳೆಯಿಂದ ಬರುವ ಹುಲ್ಲುಗಳನ್ನು ಇಲ್ಲಿನ ಗೋಶಾಲೆಯಲ್ಲಿರುವ ದೇಶಿ ತಳಿಗಳ ಗೋವುಗಳಿಗೆ ಬಳಸಲಾಗುತ್ತಿದೆ. ಕೃಷಿ ಮತ್ತು ಬೇಸಾಯದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವ ಇಂದಿನ ದಿನದಲ್ಲಿ ಋಷಿ ಪರಂಪರೆಯ ಮಠವೊಂದು ಕೃಷಿಗೆ ಮಹತ್ವ ನೀಡುತ್ತಿರುವುದು ಮಾದರಿಯಾಗಿದೆ. ಯಾವುದೇ ರೀತಿಯ ಕೆಮಿಕಲ್ ಇಲ್ಲೇ ಇರೋದ್ರಿಂದ ಶುದ್ಧವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಹಲವಾರು ರೀತಿಯ ಪ್ರಯೋಜನಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ಪರಂಪರಾಗತವಾಗಿ ಭಾರತ ಹೇಗಿದ್ರೂ ಹೇಳುವ ಹಾಗೆ ಕೃಷಿ ಪ್ರಧಾನ ದೇಶ, ಹಾಗೆ ಕೃಷಿ ನಮಗೆ ಬೆನ್ನೆಲುಬು ಬಿದ್ದ ಹಾಗೆ. ಆದ್ದರಿಂದ ನಾವೆಲ್ಲರೂ ಜಮೀನನ್ನು ಹಾಳು ಬಿಡುವುದರ ಬದಲಿಗೆ ಕೃಷಿಗೆ ಉತ್ಪನ್ನಗಳನ್ನು ನಾವು ಗಮನ ಕೊಟ್ಟು ಅದರಲ್ಲಿ 2-3 ರೀತಿ ಬೆಳೆ ಅಂದರೆ ತರಕಾರಿಯನ್ನು ವರ್ಷಿಡೀ ನಾವು ಬೆಳೀಬೋದು. ಹಾಗೆ ಗದ್ದೆ ಮಳೆಗಾಲದಲ್ಲಿ ಮಾಡಿಕೊಂಡ್ರೆ ಉಳಿದ ಟೈಮಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಆ ರೀತಿ ನಾವು ಬೇರೆ ಬೇರೆ ರೀತಿಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ಕೃಷಿಯನ್ನು ಅವಲಂಬಿಸೋದ್ರಿಂದ ನಮಗೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಸ್ವಾವಲಂಬಿಯಾಗಲಿಕ್ಕೂ ಅವಕಾಶ ಆಗುತ್ತೆ. ಹಾಗೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ತುಂಬ ಸಂಶೋಧನೆಗಳು ನಡೀತಾ ಇದೆ. ನೀವು ಇಂಗುದೇ ಇರೋದ್ರಿಂದ ಮಳೆಗಾಲದಲ್ಲಿ ಅಂತರ್ಜಲಗಳು ಬರೋದೆಲ್ಲ ಕಮ್ಮಿ ಆಗಿರತಕ್ಕಂಥದ್ದು. ಅದು ಆ ಸಮಸ್ಯೆಗೆ ಪರಿಹಾರ. ಯಾಕೆಂದರೆ ಆ ಲೇಯರನ್ನು ತೆಗೀತದೆ, ಜೊತೆಗೆ